ಉಡುಪಿಯ ಎಂಜಿಎಂ ಮೈದಾನ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆಯೋಜನೆಗೊಂಡಿದ್ದ 2 ದಿನಗಳ ಅಟಲ್ ಉತ್ಸವಕ್ಕೆ ಸಂಭ್ರಮದ ತೆರೆ ಬಿದ್ದಿದೆ. ಈ ಒಂದು 2 ದಿನಗಳ ಕಾಲ ಮೊದಲ ದಿನ ರಾಷ್ಟ್ರಮಟ್ಟದ ಪ್ರೊ ಕಬಡ್ಡಿ ಪಂದ್ಯಾಟವನ್ನು ಏರ್ಪಡಿಸಲಾಗಿತ್ತು. ಎರಡನೇ ದಿನ ಬೂತ್ ಸಂಗಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದಕ್ಕೂ ಮುನ್ನ ವಿಜಯ ಪ್ರಕಾಶ್ ಅವರಿಂದ ರಸಮಂಜರಿ ಕಾರ್ಯಕ್ರಮ ನಡೆಸಲಾಗಿತ್ತು. ಸಹಸ್ರಾರು ಸಂಖ್ಯೆಯ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಹಾಗೆ ರಾಜ್ಯ ಸಚಿವರು ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಂಸದೆ ಶೋಭಾ ಕರಂದ್ಲಾಜೆ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಬಿಜೆಪಿಯ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕರ್ತರಲ್ಲಿ ಉತ್ಸಾಹವನ್ನು ತುಂಬಿದರು. ಇದೇ ಸಂದರ್ಭದಲ್ಲಿ ವಿವಿಧ ತಂಡಗಳು ಭಾಗವಹಿಸಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ನೀಡಿದವು. ಬಹುಶಃ ಒಂದು ವಿಶಿಷ್ಟ ರೀತಿಯಲ್ಲಿ ನಾವಿವತ್ತು ಉಡುಪಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಕಳೆದ 2 ತಿಂಗಳಿಂದ ಉಡುಪಿ ನಗರ ಮತ್ತು ಗ್ರಾಮಾಂತರದ ಅಧ್ಯಕ್ಷರುಗಳು ಮತ್ತು ಅವರ ತಂಡ ಬಹುಶಃ ಪ್ರತಿಯೊಬ್ಬ ಬೂತ್ ಅಧ್ಯಕ್ಷರ ಮನೆಗೆ ಹೋಗಿ ಅವರಿಗೆ ಶಾಲೆಯಲ್ಲಿ ಇವತ್ತು ಸೇರ್ಲಿಕ್ಕೆ ಸಾಧ್ಯ ಆಯಿತು. 100ಕ್ಕೆ 100 ಇವತ್ತು ಬೂತಿನ ಅಧ್ಯಕ್ಷರಿಗೆ ಮುಂಡಾಸನ್ನು ತೊಡಿಸಿದ್ದಾರೆ. ಮುಂಡಾಸು ತೊಡಿಸೋದಂದರೆ ನಮ್ಮ ಸಂಪ್ರದಾಯದಲ್ಲಿ ನಮಗೆಲ್ಲ ಗೊತ್ತಿದೆ. ಮನೆಯಲ್ಲಿ ನಮ್ಮದು ಚುನಾವಣೆ ಬರುತ್ತೆ. ಈ ಭಾರತ್ ಮಾತಾ ಕಿ ಭಾರತ್ ಸರ್ಕಾರದ ಆಡಳಿತ ಪಕ್ಷದಲ್ಲಿರುವಂಥ ಪಕ್ಷ ಚುನಾವಣೆಗೆ ಹೋಗೋದು ಸವಾಲು ಅಂತ ಒಂದು ಅರ್ಥ ಹೇಳುತ್ತೆ. ಯಾಕೆ ಅಂತ ಕೇಳಿದ್ರೆ, ವಿರೋಧ ಪಕ್ಷದಲ್ಲಿದ್ದರೆ ಅನೇಕ ಟೀಕೆಗಳನ್ನು ಮಾಡುತ್ತಾ, ನಾವಿಂಥದನ್ನು ಮಾಡ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ಕೊಡುತ್ತಾ ಚುನಾವಣೆಗೆ ಹೋಗೋದು ಸುಲಭ. ಭಾರತೀಯ ಕೊರೋನಾ ಕಾಲಘಟ್ಟದಲ್ಲಿ ಮನೆಯಿಂದ ಹೊರಗೆ ಬರಬೇಕೋ ಬೇಡವಾ ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಮ ಪಕ್ಷದ ಪದಾಧಿಕಾರಿ, ನಮ್ಮ ಪಕ್ಷದ ಕಾರ್ಯಕರ್ತ ಹಳ್ಳಿಗೆ ಹೋಗಿ ಮನೆಗೆ ಹೋಗಿ ಜನರ ಕಷ್ಟಗಳನ್ನು, ಜನರ ಅವಶ್ಯಕ. ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ, ಪ್ರತಿಯೊಬ್ಬ ಮತದಾರನಿಗೆ ಒಬ್ಬ ಪ್ರೇರಣೆ. ಅಟಲ್ ಬಿಹಾರಿ ವಾಜಪೇಯಿಯಿಂದ ನಮ್ಮ ಪಕ್ಷದ ಒಂದು ಇಮೇಜ್ ಭಾರತ ಮಾತ್ರ ಅಲ್ಲ, ವಿಶ್ವಾದ್ಯಂತ ಅದು ಪ್ರಕರಿಸಿದೆ. ನಮ್ಮ ಹಿರಿಯರಿಂದ ಹಿಡಿದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ವಾಜಪೇಯಿ ಅವರು ನಮ್ಮ ಹಿರಿಯರು, ನಮ್ಮನೆಯ ಹಿರಿಯರ ಬಗ್ಗೆ ನಮ್ಗೆ ಯಾವ ಗೌರವ ಇರ್ತದೆ ಆ ಗೌರವದ ಭಾವನೆ ಅಟಲ್ ಟ್ರೋಫಿಯನ್ನು ಆಚರಿಸ್ತಾ ಇದ್ದೇವೆ. ಕಳೆದ ವರ್ಷವೂ ಯುವ ಮೋರ್ಚಾದಿಂದ ವಾಲಿಬಾಲ್ನ ಪಂದ್ಯಾಟ ನಡೆದಿದೆ. ತೇಜಸ್ವಿ ಸೂರ್ಯ ನಮ್ಮ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರು ಅದರಲ್ಲಿ ಭಾಗವಹಿಸಿದ್ರು. ಈ ವರ್ಷ ಪ್ರೋ ಕಬಡ್ಡಿ, ಯಾಕಂದರೆ ನಮ್ಮ ದೇಶೀಯ ಕ್ರೀಡೆ, ನಮಗೆ ಸಂಘದ ಶಾಖೆಗಳಲ್ಲಿ ಕಲಿಸಿಕೊಟ್ಟಂಥ ಕ್ರೀಡೆ, ಅದರ ಆ ಕಬಡ್ಡಿಯನ್ನು ಆಚರಿಸಬೇಕು ಅಂತ ನಾವು ಭಾಳ ಯಶಸ್ವಿಯಾಗಿ ಆಚರಿಸಿದ್ದೇವೆ. ಅದು ಭಾಳ ಯಶಸ್ಸಾಗಿ ನಡೆದಿದೆ. ಇವತ್ತು ಬೂತ್ ಸಂಗಮ, ಇದರಲ್ಲಿ ಭಾಳ ಪ್ರಮುಖವಾದ್ದು ಅಂತ ಹೇಳಿದ್ರೆ 226 ಅಧ್ಯಕ್ಷರು ಭಾಗವಹಿಸಬೇಕು ಅಂತ ಹೇಳುವಂಥ ಮತ್ತು 13 ಜನ ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತ ಸಂಕಲ್ಪ ಮಾಡಿದಂಥದ್ದು. ಸೊ ನಾನು ಹಿಂದೆವರೆಗೆ ಹೋಗಿ ನೋಡಿ ಬಂದೆ. 100ಕ್ಕೆ 100 ಅಟೆಂಡೆನ್ಸ್ ಬಂದಿದೆ. ಒಂದು ಬೂತು 199 ಆ ಒಂದು ಬೂತಿಗೆ ಅದಕ್ಕೆ ಸಮಿತಿ ಇರುವಂಥದ್ದೇ ಒಂದು. ಹಾಗಾಗಿ 225 ಅಧ್ಯಕ್ಷರುಗಳು ಇವತ್ತು ಬಂದಿದ್ದಾರೆ. ಅದು ನಮ್ಮ ಅಬ್ದುಲ್ ಕಲಾಂ ಅನ್ನುವಂಥ ಹೆಮ್ಮೆ ನಮ್ಮೆಲ್ಲರಿಗೂ ಇದೆ. ಅಂತ ನಾಯಕತ್ವ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು. ಒಳ್ಳೆಯದನ್ನು ಒಳ್ಳೆಯದು ಅಂತ ಹೇಳ್ತಿದ್ರು, ಕೆಟ್ಟದನ್ನು ಕೆಟ್ಟದು ಅಂತ ಹೇಳ್ತಾ ಇದ್ರು. ಇಂದಿರಾ ಗಾಂಧಿಯವರು ಕೂಡ ಒಳ್ಳೆಯದು ಮಾಡಿದಾಗ ಭಾರತ ಯುದ್ಧವನ್ನು ಗೆಲ್ಲಬೇಕನ್ನುವಂಥ ಛಲ ಭಾರತಕ್ಕೆ ಬಂದಾಗ ನೀನು ದುರ್ಗೆ ಅನ್ನುವಂಥ ಮಾತನ್ನು ಹೇಳಿದರು. ಅಂದರೆ ಅಂಥ ಒಬ್ಬ ರಾಜಕೀಯ ಮುತ್ಸದ್ದಿ, ಅಜಾತ ಶತ್ರು ಅಂತ ನಾಯಕನ ಪಕ್ಷದ ಕಾರ್ಯಕರ್ತರು ನಾವಿಲ್ಲಿ ಕೂತಿದ್ದೀವಿ. ಅವತ್ತು ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಬೆನ್ನೆಲುಬು ಆಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ನಾನು 7 ತಿಂಗಳ ಹಿಂದೆ ಭಾಜಪಕ್ಕೆ ಸೇರಿದ್ದೆ. ಕಾರಣ
ಇವತ್ತಿನ ಭಾರತ ದೇಶದ ಪರಿಸ್ಥಿತಿಗೆ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವ ಅಗತ್ಯ ಇದೆ ಎಂಬತಕ್ಕಂಥ ದೃಷ್ಟಿಯಿಂದ ಕಳೆದ 2 ವರ್ಷದಲ್ಲಿ ಕೋವಿಡ್ನಂಥ ಸಂದರ್ಭದಲ್ಲಿ ಎಲ್ಲ ದೇಶಗಳು, ಅಭಿವೃದ್ಧಿ ಹೊಂದಿದ ದೇಶಗಳು ತತ್ತರಿಸಿ ಹೋದಂಥ ಸಂದರ್ಭದಲ್ಲಿ ಅದನ್ನು ನಿಭಾಯಿಸಿದ ರೀತಿ ಭಾರತ ದೇಶದಲ್ಲಿ ಯಾವ ರೀತಿಯಲ್ಲಿ ನಿಭಾಯಿಸಿದ್ದಾರೆ ಅದು ಪ್ರಾಯಶಃ ಅದಕ್ಕೆ ಚೈನಾವೇ ಉದಾಹರಣೆ. ಇವತ್ತು ಚೈನಾದಲ್ಲಿ ಲಕ್ಷಾಂತರ ಜನ ಸಾಯುವಂಥ ಪರಿಸ್ಥಿತಿ ಬಂದಿದೆ. ನಾವು ಭಾರತೀಯರು ಇವತ್ತು ಬದುಕೊಂಡು ಧೈರ್ಯವಾಗಿ ಮಾಸ್ಕ್ ಇಲ್ಲದೆ ಇಲ್ಲಿ ಇರಬೇಕಾದ್ರೆ ಅದಕ್ಕೆ ಶ್ರೀಮಾನ್ ನರೇಂದ್ರ ಮೋದಿ ಕಾರಣ ಎಂಬತಕ್ಕಂಥ ದೃಷ್ಟಿಯಿಂದ ನಾನು ಭಾಜಪಕ್ಕೆ ಸೇರಿದ್ದೇನೆ. ಒಂದು 20 ವರ್ಷದ ಕೆಳಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಉಡುಪಿಗೆ ಬಂದಾಗ ನಾನು ಕರ್ನಾಟಕ ಕರಾವಳಿ ಕ್ರಿಯಾ ಸಮಿತಿ ಅಧ್ಯಕ್ಷನಾಗಿದ್ದೆ. ಆವಾಗ ಸುಮಾರು 3,000 ನಮ್ಮ ಮೀನುಗಾರಿಕಾ ಬೋಟ್ಗಳಿಗೆ ಇನ್ಕಮ್ ಟ್ಯಾಕ್ಸ್ನವ್ರು ನೋಟಿಸ್ ಜಾರಿ ಮಾಡಿದರು. ನಾನು ಅಧ್ಯಕ್ಷ ನೆಲೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಹತ್ರ ಹೋಗಿ ಹೇಳಿದೆ, ನೀವು ಎಲ್ಲ ಸಾರಾಸಗಟ್ಟವಾಗಿ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೊಟ್ಟಿದ್ದೀರಿ, ಅದು ಸರಿಯಲ್ಲ. ಯಾರಾದರೂ ವಂಚನೆ ಮಾಡಿದರೆ ಅವರಿಗೆ ನೋಟಿಸ್ ಕೊಡಿ, ಆದರೆ ಇದು 3,000 ಬೋಟ್ಗಳಿಗೆ ನೀವು ನೋಟಿಸ್ ಕೊಟ್ಟಿದ್ದೀರಿ, ನೀವು ಹೆಂಗೆ ಬೋಟ್ ಮಾಡಿದಿರಿ, ಹೆಂಗೆ ಮನೆ ಮಾಡಿದಿರಿ ಅಂತ ಈ ನೋಟಿಸನ್ನು ವಾಪಸ್ ತಗೊಳ್ಬೇಕು ಅಂತ ನಾನು ಕೇಳಿದೆ. ಆಗ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಹೇಳಿದ, ಇಲ್ಲೆಲ್ಲ ನಾನು ಮುಂಬೈಯಲ್ಲಿದ್ದವ, ಮುಂಬೈಯಲ್ಲಿ 5,000 ಟ್ಯಾಕ್ಸಿಗಳಿಗೆ ನಾನು ನೋಟಿಸ್ ಸರ್ವ್ ಮಾಡಿದವ. ಎಷ್ಟು ಭೂತ ಸಂಗಮದ ಈ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಂಡಿದೆ. ನಾನು ಒಂದು ಅಟಲ್ಜಿಯವರ ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಟಲ್ಜಿ ಅಜಾತ ಶತ್ರು. ಇವತ್ತು 2 ಬಹಳ ಶ್ರೇಷ್ಠರಾಗಿರ್ತಕ್ಕಂಥ ಪುಣ್ಯಾತ್ಮರ ಜನ್ಮದಿನ. ಒಂದು ಜಗತ್ತಿಗೆ ಬೆಳಕಿನ ಸಂದೇಶವನ್ನು ಕೊಟ್ಟ ಯೇಸು ಕ್ರಿಸ್ತನ ಜನ್ಮದಿನ ಆದರೆ ಭಾರತವನ್ನು ಪ್ರಕಾಶಿಸುತ್ತಿದೆ ಮಾಡಿ ಜಗತ್ತಿಗೆ ಸಲ್ಲಿಸ್ತೇನೆ. ಇದೀಗ ಎಲ್ಲ ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಸಮಾರಂಭದ ಕೊನೆಗೆ ಹೊರಗೆ ಹೋಗುವಾಗ ಇದರ ಪ್ರತಿಗಳನ್ನು ನಮ್ಮ ಕಾರ್ಯಕರ್ತರು ಕೊಡ್ತಾರೆ. ರಾಜ್ಯ ಸಂಘಟನೆಯಲ್ಲಿ ನಮಗೆ ಮಾರ್ಗದರ್ಶನ ಮಾಡತಕ್ಕಂಥ ರಾಜೇಶ್ ಜೀವಿಯವರು ಇದನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ತಾವೆಲ್ಲರೂ ಚಪ್ಪಾಳೆ ತಟ್ಟಿ ಇದಕ್ಕೆ ಅಭಿನಂದಿಸಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ಕೊಡ್ತಾ ಇದ್ದೇನೆ. ಎಲ್ಲ 76 ಬಿಡಬಿಟ್ಟು ಎಲ್ಲ ಹತ್ರ ಬಂದಿಲ್ಲಿ 200 ನೆನಪಿಸ್ಕೊಳ್ತಾ ಹೋದಾಗ ಮಂಕುತಿಮ್ಮನ ಕಗ್ಗ ನೆನಪಾಗತ್ತೆ. ಯಾಕೆ ಹೇಳ್ತಿದ್ದೀನಿ ಅಂತ ಬಹುಶಃ ನಿಮ್ಮೆಲ್ರಿಗೂ ಗೊತ್ತಾಗಿರ್ಬೋದು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಮಂಕುತಿಮ್ಮ ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಮೋಕ್ಯದ ಸಿಂಗಾರಿ ಕುಂತುದೆ ವಯ್ಯಾರಿ, ಯಾರೂಲೆ ಕಾತುಂದುಲೆ ಮದತೆ ಪೋಯನ. ಓ ಬೊನ್ನಯನ್ನ ಮೋನೆ ತೂದು ದಾಯೆ ಕೋಪನ. ಮೋಕ್ಯದ ಸಿಂಗಾರಿ ಕುಂತುದೆ ವಯ್ಯಾರಿ, ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು.